ಮೊದಲನೇ ಆಯ್ಕೆಯನ್ನು ನಾವು ನೋಡ್ತಾ ಹೋದ್ವಿ. ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವೇನು ಮಾಡ್ತಾ ಹೋದ್ವಿ, ಆಯ್ಕೆ ತಗೊಂಡಾಗ ನಮ್ಮ ಆರೋಗ್ಯ ಸುಧಾರಿಸ್ಕೊಡುತ್ತೆ ಅಂತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಹೋದ್ವಿ. ಇನ್ನು ಮುಂದೆ ಏನು ಮಾಡ್ತಾ ಹೋಗ್ತಾರೆ ನೇಮಿಚಂದ್ರ ಅವರು ಅಂತಂದರೆ, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಆಯ್ಕೆಗಳನ್ನು ತಗೊಳ್ಬೇಕು, ಆಯ್ಕೆಗಳು ಹೇಗೆ ನಮ್ಮ ಕೈಗೆ ಬರ್ತವೆ, ಅರೆ ನಾವು ಹೇಗೆ ಅದನ್ನು ತಗೊಳ್ಳೋದಿಲ್ಲ, ತಗೊಂಡ್ರೆ ಯಾವ ರೀತಿ ಇರುತ್ತೆ, ತಗೊಂಡಿಲ್ಲ ಅಂತಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದನ್ನು ಹೇಗೆ ಕೊಡ್ತಾರೆ ಅಂತಂದರೆ, ಅವರ ಬಾಲ್ಯದ ಗೆಳತಿಯ ಒಂದು ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ನಮಗಿಲ್ಲಿ ತಿಳಿಸ್ತಾ ಹೋಗ್ತಾರೆ. ಯಾವುದಪ್ಪ ಬಾಲ್ಯದ ಗೆಳತಿಯ ಉದಾಹರಣೆಗಳು ಅಂತಂದರೆ, ಇಲ್ಲಿ ಲೇಖಕಿಯವರಿಗೆ ಅದೃಷ್ಟ ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ, ಇಲ್ಲಿ ಅದೃಷ್ಟ ಅಂತಕ್ಕಂಥ ಒಂದು ಪದ ನೆನಪು ಬಂದಿದ ತಕ್ಷಣ ಲೇಖಕಿಯವ್ರಿಗೆ ಯಾರು ನೆನಪಾಗ್ತಾರೆ ಅಂತಂದರೆ, ಅವರ ಬಾಲ್ಯದ ಗೆಳತಿಯಾಗಿರ್ತಕ್ಕಂಥ ಸೀತಾ ಅಂತಕ್ಕಂಥ ಒಂದು ಹುಡುಗಿ ನೆನಪಿಗೆ ಬರ್ತಾವೆ. ಯಾರಪ್ಪ ಸೀತಾ ಅಂತಂದರೆ, ಇವರು ಹೈಸ್ಕೂಲಲ್ಲಿ ಮೈಸೂರಿನಲ್ಲಿ ಹೈಸ್ಕೂಲಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಗೆಳತಿಯಾಗಿರ್ತಕ್ಕಂಥವ್ರು, ಅವರ ಶಾಲೆಯಲ್ಲಿ ಅವರ ಒಂದು ತರಗತಿಯಲ್ಲಿ ಸಹ ಇರ್ತಕ್ಕಂಥ ಒಂದು ಹುಡುಗಿ. ಆ ಹುಡುಗಿಯ ತಂದೆ ಸೀತಾಳ ತಂದೆ ಮತ್ತು ನಮ್ಮ ನೇಮಿಚಂದ್ರರ ಇಬ್ಬರು ತಂದೆಯರು ಏನು ಮಾಡ್ತಾರೆ ಅಂತಂದರೆ, ಒಂದೇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಅವ್ರ ಮನೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಇತ್ತು ಅಂತಂದರೆ, ಗಂಡು ಹೆಣ್ಣು ಅನ್ನೋ ಒಂದು ಭೇದ ಭಾವ ಇಲ್ದಿರಂಗೆ, ಹೆಣ್ಮಕ್ಳಾದರೂ ಓದಿಸ್ತೀವಿ, ಎಷ್ಟು ಓದಿದ್ರು ಓದಿಸ್ತೀವಿ, ಗಂಡು ಮಕ್ಕಳಾದ್ರೂ ಎಷ್ಟು ತನಕ ಓದ್ತಾರೋ ಅವ್ರನ್ನ ಓದಿಸ್ತೀವಿ ಅಂತಕ್ಕಂಥ ಒಂದು ವಿದ್ಯಾವಂತ ಒಂದು ಕುಟುಂಬದಲ್ಲಿ ಅವರಿಬ್ಬರು ಸಹ ಜನಿಸಿದ್ರು. ಆ ಜನಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ಆ ನೇಮಿಚಂದ್ರ ಅವರು ಇಂಜಿನಿಯರ್ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದು SSLC ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ತಗೊಂಡು ಪಾಸ್ ಆಗ್ತಾ ಹೋಗ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಸೀತಾ ಇದ್ದಾಳಲ್ವ, ಆ ಸೀತಾಗೆ ಓದಿನಲ್ಲಿ ಆಸಕ್ತಿ ಕಮ್ಮಿ. ಯಾಕೆ ಕಮ್ಮಿ ಅಂತಂದರೆ, ಹೆಚ್ಚಿಗೆ ಅವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಯಾಕೆ ಹೆಚ್ಚಿಗೆ ತೊಡಗಿಸ್ಕೊಂಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ SSLC ಪರೀಕ್ಷೆ ಬಂದಿದೆ. SSLC ಪರೀಕ್ಷೆ ಬಂದಾಗ ಸೀತಾಳು ಪರೀಕ್ಷೆ ಬರೀತಾಳೆ, ನೇಮಿಚಂದ್ರ ಅವರು ಸಹ ಪರೀಕ್ಷೆಯನ್ನು ಬರೀತಾರೆ. ನೇಮಿಚಂದ್ರ ಅವರು ಒಳ್ಳೆ ಅಂಕಗಳಲ್ಲಿ ಪರೀಕ್ಷೆನ ಪಾಸ್ ಆದರು. ಆದರೆ ಸೀತಾ ಎಲ್ಲ ವಿಷಯಗಳಲ್ಲೂ ಸಹ ಫೇಲ್ ಆಗಿದ್ದಾರೆ. ಫೇಲ್ ಆದ ನಂತರದಲ್ಲಿ ಮತ್ತೆ ಆ ಪರೀಕ್ಷೆಯನ್ನು ಕಟ್ಟಿ ಬರೆದು ಪಾಸ್ ಮಾಡ್ಕೊಳ್ತಕ್ಕಂಥ ಗೋಜಿಗೆ ಹೋಗಲೇ ಇಲ್ಲ. ಏನು ಮಾಡ್ತಾಳೆ ಆ ನಂತರದಲ್ಲಿ ಅಂತಂದರೆ, ಗೆಳತಿಯರನ್ನ ಜೊತೆ ಮಾಡಿಕೊಂಡು ಸಿನಿಮಾ, ಮಾರ್ಕೆಟು ಅಂತ ಹೇಳಿ ಸುತ್ತಾಡಿಕೊಂಡು ಕಾಲವನ್ನು ಕಳೀತಾಳೆ. ಆ ಕಾಲ ಕಳೀತಾ ಏನಾಗ್ತದೆ ಅಂತಂದರೆ, ವರ್ಷಗಳು ಸಹ ಸರಿದು ಹೋಗ್ತಾ ಇದ್ದಾವೆ. ನೇಮಿಚಂದ್ರ ಅವರು ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಮಾಡಿ ಮುಗಿಸ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಸಂಶೋಧನೆಗೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಟಾಟಾ ಇನ್ಸ್ಟಿಟ್ಯೂಟ್ಗೆ ಏನು ಮಾಡ್ತಾ ಹೋಗ್ತಾರೆ, ಸಂಶೋಧನಾ ವಿದ್ಯಾರ್ಥಿಯಾಗಿ ಅಲ್ಲಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸೀತಾ ಮಾತ್ರ ಮದುವೆಯಾಗಿ ಬೆಂಗಳೂರನ್ನ ಸೇರಿದ್ದಾರೆ. ಇಲ್ಲಿ ನೋಡಿ, ಎರಡು ಬದಲಾವಣೆಗಳಿದ್ದಾವೆ. ಒಂದು ವಿದ್ಯಾವಂತರಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸದ ಮೇಲೆ ಬಂದಿರತಕ್ಕಂಥದ್ದು, ಇನ್ನೂ ಒಂದು ಜೀವನದಲ್ಲಿ ಆಯ್ಕೆಗಳನ್ನ ಸರಿಯಾಗಿ ತಗೊಳ್ತಿರಂಗೆ SSLC ಫೇಲ್ ಆಗಿ ಮದುವೆಯಾಗಿ ಬೆಂಗಳೂರಿಗೆ ಬಂದಿರತಕ್ಕಂಥ ಉದಾಹರಣೆಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನಪ್ಪ ಇವಾಗ ಎರಡರಲ್ಲಿ ಉದಾಹರಣೆಗಳಲ್ಲಿ ಬದಲಾವಣೆಗಳಿದೆ, ಏನು ಸಮಸ್ಯೆ ಇದೆ ಇವರಲ್ಲಿ ಅಂತ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ನೇಮಿಚಂದ್ರ ಅವರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಸೀತಾ ಹಲವಾರು ಸಮಸ್ಯೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಬಂದಿದ್ದಾಳೆ. ಸೀತಾ ಬಂದಿರತಕ್ಕಂಥ ಆ ಬಡ ಕುಟುಂಬ ಹೇಗಿದೆ ಅಂತಂದರೆ, ಸೀತಾ ಹೆಚ್ಚಿಗೆ ಓದಿಲ್ಲ. ಆ ಹೆಚ್ಚಿಗೆ ಓದಿಲ್ಲದಿರ್ತಕ್ಕಂಥ ಹುಡುಗಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೈ ತುಂಬ ಸಂಪಾದನೆ ಮಾಡಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪೊಸಿಷನಲ್ಲಿ ಇರ್ತಕ್ಕಂಥ ಒಬ್ಬ ಗಂಡು ಸಿಕ್ಕಿಲ್ಲ. ಹಾಗಾಗಿ ಅವಳು ಬೆಂಗಳೂರಿಗೆ ಬಂದು ಇದ್ದಾಳೆ. ಆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಗಂಡನ ಮನೆಗೆ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯ ಅದಿಲ್ಲ ಇದಿಲ್ಲ, ನನ್ನ ಗಂಡನ ಮನೆ ತುಂಬ ಚಿಕ್ಕದಾಗಿದೆ, ನಮ್ಮ ಮನೆ ಮೈಸೂರಲ್ಲಿ ಎಷ್ಟೊಂದು ದೊಡ್ಡದಾಗಿದೆ ಗೊತ್ತಾ, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇತ್ತು, ಈ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇತ್ತು, ಇವ್ರ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ. ಹೀಗೆ 100 ದೂರುಗಳನ್ನು ಹಿಡ್ಕೊಂಡು ನೇಮಿಚಂದ್ರ ಅವರ ಆ ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ ಬಂದು, ಆ ಸಂಶೋಧನಾ ಕೇಂದ್ರಕ್ಕೆ ಬಂದು ಅವ್ರ ಹತ್ರ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ವಾರ ಬರೋದು, ನನಗೆ ಆ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆ ಇದೆ ಅಂತ ಗೋಳಾಡ್ಕೊಂಡು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ನೇಮಿಚಂದ್ರ ಅವರು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾರೆ. ನೋಡು, ಈಗ ಎಲ್ಲ ಸಮಸ್ಯೆಗಳು ಅದಿದೆ ಅದಿಲ್ಲ ಇದಿಲ್ಲ ಅಂತ ತಲೆ ಮೇಲೆ ಮಂಡೆ ಹೊತ್ಕೊಂಡ್ರು ಹಾಗೆ ಕೂತ್ಕೊಳ್ಳೋದು ಬಿಟ್ಟು ಒಂದು ಆಯ್ಕೆ ಮಾಡು. SSLC ಹೋಗಿದೆಯಲ್ವಾ, SSLC ಪರೀಕ್ಷೆನ ಕಟ್ಟು ಪಾಸ್ ಮಾಡ್ಕೋ, ಜೊತೆಗೆ ಒಂದು ಸ್ವಲ್ಪ ಟೈಪಿಂಗ್ ಏನಾದರೂ ಕಲ್ತ್ಕೋ, ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು ಕಲ್ತ್ಕೋ, ಒಂದು ಸ್ವಲ್ಪ ಕೆಲಸ ಕಲ್ತ್ಕೊಂಡು ನೀನೇ ಏನು ಬೇಕು ನಿಮಗೆ ಜೀವನಕ್ಕೆ ನೀನು ಸಂಪಾದನೆ ಮಾಡ್ಕೋ ಅಂತ ನೇಮಿಚಂದ್ರ ಅವರು ಸಣ್ಣದಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಆದರೆ ಆ ಸಲಹೆ ಅಲ್ಲಿರ್ತಕ್ಕಂಥ ಸೀತಾಗೆ ಸರಿ ಕಾಣಲಿಲ್ಲ. ಸೀತಾ ಎಂಥ ಹುಡುಗಿ ಅಂತಂದರೆ, ಅವಳಿಗೆ ತಟ್ಟಂತ ಎಲ್ಲ ಸರಿ ಹೋಗ್ಬಿಡ್ಬೇಕಾಗಿತ್ತು. ಯಾವುದನ್ನು ಸಹ ಪ್ರಯತ್ನ ಪಡೆದಿರೋ ಹಾಗೆ ತಟ್ಟಂತ ಎಲ್ಲನೂ ಸಹ ಸರಿ ಹೋಗ್ಬಿಡ್ಬೇಕಾಗಿತ್ತು. ಬೇಕು ಅಂದದನ್ನು ಗಳಿಸೋ ಇದು ಇಲ್ಲ. ಹಾಗೆ ಅವಳು ಅಂದ್ಕೊಂಡಿರೋ ರೀತಿ ಅವಳ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯನೂ ಸಹ ಅವಳಲ್ಲಿ ಇರಲಿಲ್ಲ. ಇಂಥ ಒಂದು ನಂಬಿಕೆ ಅವಳಿದ್ದು ಅಂತಂದರೆ, ಕಟ್ಕೊಂಡಿರ್ತಕ್ಕಂಥ ಗಂಡನೇ ಎಲ್ಲವನ್ನು ತಂದು ಹಾಕಿ ಮನೆಯಲ್ಲಿ ಅವಳನ್ನು ರಾಣಿ ಥರ ಕೂರಿಸಿ ಕಾಲ ಮೇಲೆ ಕೂರಿಸ್ಬಿಟ್ಟು ಅವಳನ್ನು ಚೆನ್ನಾಗಿ ನೋಡ್ಕೊಬೇಕು
ಅಂತಕ್ಕಂಥ ಒಂದು ಆಲೋಚನೆಯನ್ನ ಹೊಂದಿರತಕ್ಕಂಥ ಹೆಣ್ಣು ಯಾರು ಅಂದರೆ ಸೀತಾ ಆಗಿತ್ತು. ಆದರೆ ಹೀಗೆ ಯಾವಾಗಲೂ ಆ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾ ಏನಾಗ್ತಾ ಹೋಗ್ತು ಕೊನೆಗೆ ಅಂತಂದರೆ ಒಂದಷ್ಟು ಈ ಸಮಸ್ಯೆಗಳಲ್ಲಿ ಜೀವನ ಕಳೀತಾ ಇದ್ರು. ಆದರೆ ನಾನು ಹಾಗಿರಲಿಲ್ಲ. ನಾನೇನು ಮಾಡಿದೆ ಅಂತಂದರೆ ಇಂಜಿನಿಯರಿಂಗ್ ಮುಗಿಸಿದ ನಂತರದಲ್ಲಿ, ಸಂಶೋಧನೆ ಮುಗಿದ ನಂತರದಲ್ಲಿ ನಾನೇನು ಮಾಡ್ತಾ ಹೋದೆ ಅಂದರೆ ಕೆಲಸವನ್ನು ಹುಡುಕೊಂಡಿದ್ದೆ. ಕೆಲಸ ಸಿಕ್ಕಿತ್ತು ನನಗೆ. ಕೆಲಸ ಸಿಕ್ಕಿದ ಮೇಲೆ ನಾನೇನು ಮಾಡಿದೆ ಅಂದರೆ ಬಾಡಿಗೆ ಮನೆಯಲ್ಲಿ ಇದ್ದು ತುಂಬ ರೋಸ್ ಹೋಗ್ಬಿಟ್ಟಿದೆ. ರೋಸ್ ಹೋಗೋದು ಅಂದರೆ ಬೇಸರ ಆಗಿಬಿಟ್ಟಿತ್ತು ನನಗೆ. ಯಾಕಪ್ಪ ಯಾವಾಗಲೂ ಬಾಡಿಗೆ ಮನೆ ಆ ಓನರ್ಗಳ ಕಿರಿಕಿ ನನಗೆ ಬೇಸತ್ತು. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಲೋನನ್ನು ತೊಗೊಂಡು ಸಂಬಳ ಬರ್ತಾ ಇತ್ತು. ಆ ಧೈರ್ಯದ ಮೇಲೆ ಏನು ಮಾಡ್ತಾ ಹೋದೆ, ಒಂದು ಲೋನನ್ನು ತೊಗೊಂಡು ಏನು ಮಾಡ್ತಾ ಹೋದೆ, ಒಂದು ಫ್ಲ್ಯಾಟನ್ನು ಕೊಂಡ್ಕೊಂಡೆ. ಫ್ಲ್ಯಾಟನ್ನು ಕೊಂಡ್ಕೊಂಡು ನನ್ನ ಸ್ವಂತ ಮನೆಯಲ್ಲಿ ನನ್ನ ಜೀವನ ಸಾಗಿಸ್ತಾ ಇರಬೇಕಾದ್ರೆ ಸೀತಾ ಅಲ್ಲಿಗೂ ಸಹ ಒಂದು ದಿನ ಬಂದಿನಿ ಹೇಳ್ತಾಳೆ ಅಂತಂದರೆ, ನೀನು ಬಿಡೆ ತುಂಬ ಅದೃಷ್ಟವಂತೆ, ನಾನು ನೋಡು ಎಂಥ ಸಮಸ್ಯೆಗಳಲ್ಲಿ ಇದ್ದೀನಿ, ನೀನು ನೋಡಿ ಎಷ್ಟು ಆರಾಮಾಗಿದೆಯಾ, ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ನಿಮ್ಮ ಮನೇಲಿ ಅಲ್ಲಿ ಇದೆ, ನಿಮ್ಮ ಮನೇಲಿ ಇದೆ, ಎಲ್ಲ ಇದೆ, ನೀನು ತುಂಬ ಅದೃಷ್ಟವಂತ ಕಣೆ ಅಂತ ಸೀತಾ ಗೋಳಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನನಗೆ ಯಾಕೋ ಅದು ಸರಿ ಕಾಣಿಲ್ಲ, ತುಂಬ ಬೇಸರ ಆಯಿತು ಅಂತ ಹೇಳಿ ನೇಮಿಚಂದ್ರ ಅವರು ಸೀತಾಗೆ ಒಂದು ರೀತಿಯಾಗಿ ಮುಖದ ಮೇಲೆ ಹೊಡೆದಾಗಿ ಒಂದು ಮಾತನ್ನು ಹೇಳ್ತಾರೆ. ಹೌದು ಕಣೆ, ನಾನು ಅದೃಷ್ಟವಂತನೇ. ಯಾಕೆ ಅದೃಷ್ಟವಂತೆ ಅಂತಂದರೆ, ಎಷ್ಟು ಜನ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಓದೋ ಅವಕಾಶ ಸಿಕ್ಕಿದೆ ಹೇಳೋ, ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಅದೃಷ್ಟವಂತೆ. ಎಷ್ಟು ಜನ ಮನೆಗಳಲ್ಲಿ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಓದಿಸ್ತಾರೆ ಅಂತ ಹೇಳಲ್ಲ. ಆದರೆ ನಮ್ಮ ಮನೆಯಲ್ಲಿ ಅದರ ತಂದೆ ತಾಯಿಗಳು ಓದಿಸ್ತೀನಿ ಅನ್ನೋದಿದ್ದಾರೆ. ನನ್ನ ತಂದೆ ತಾಯಿಗಳನ್ನ ಪಡ್ಕೊಂಡಿದ್ದಾರೋ ಅದು ನನ್ನ ಅದೃಷ್ಟ. ಇಷ್ಟೆಲ್ಲ ಅದೃಷ್ಟ ನಿನಗೂ ಹೊಡಿತಲ್ಲೇ ರುಚಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ, ಆದರೆ ನೀನು ಆಯ್ಕೆಯನ್ನು ತಗೊಂಡಿಲ್ಲ, ನಾನು ಆಯ್ಕೆಯನ್ನು ತಗೊಂಡಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ಈ ಎಲ್ಲ ಮಾತುಗಳು ಸೀತಾಗೆ ಸರಿ ಕಾಣಲಿಲ್ಲ. ಸೀತಾ ಏನು ಮಾಡ್ತಾಳೆ ಅಂತಂದರೆ ತುಂಬ ಬೇಸರದಲ್ಲೇ ಇರ್ತಾ ಹೋಗ್ತಾಳೆ. ಆ ಬೇಸರದಲ್ಲಿ ಇದ್ದು ನಂತರ ಅವಳ ದಾಂಪತ್ಯ ಜೀವನವೂ ಸಹ ಸುಗಮಯವಾಗಿ ಇಲ್ಲದರೆಗೆ ಅವಳ ಬದುಕು ದುರಂತದಲ್ಲಿ ಏನಾಗ್ತಾ ಹೋಗುತ್ತೆ, ಕೊನೆ ಆಗುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಹೋಗ್ತಾರೆ. ನೋಡಿ, ಇಲ್ಲೂ ಸಹ ತಿಳಿಸ್ತಾ ಹೋಗ್ತಾರೆ, ಆಯ್ಕೆಗಳು ನಮಗೆ ತುಂಬ ಮುಖ್ಯ. ಹೀಗೆ ಆಯ್ಕೆ ಮುಖ್ಯ ಆಗುತ್ತೆ ಅಂತಂದರೆ, ಲೇಖಕಿಯವರು ವಿದ್ಯಾವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ, ಓದಬೇಕು ಅನ್ನೋ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ, ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವರು ಇವತ್ತಿನವರೆಗೂ ಸಹ ಅವರ ಹೆಸರನ್ನು ನೆನೆಸ್ಕೊಳ್ಳೋ ಹಾಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಜೀವನವನ್ನು ಸಾಗಿಸ್ತಾರೆ. ಆದರೆ ಸೀತಾ ದುರಂತದಲ್ಲಿ ಕೊನೆಯಾದ ಒಂದು ಹೆಣ್ಣು ಅನ್ನೋ ಹಾಗೆ ಅವಳು ಆಯ್ಕೆಗಳನ್ನು ತೊಗೊಂಡಿದ್ದಾಳೆ. ಯಾಕೆ ಅಂದರೆ ಓದೋ ಆಯ್ಕೆ ತೊಗೊಳ್ಳಿಲ್ಲ, ನಂತರ ಕಟ್ಟಿ ಬರೆದು ಪಾಸ್ ಮಾಡ್ಕೊಳ್ಳೋ ಆಯ್ಕೆ ತೊಗೊಳ್ಳಿಲ್ಲ, ಹೋಗಲಿ ಇರೋದ್ರಲ್ಲಿ ಸಹಿಸ್ಕೊಂಡು ಹೋಗ್ತಕ್ಕಂಥ ಆಯ್ಕೆಯನ್ನು ಸಹ ಆಕೆ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಸೀತಾ ಬದುಕೇನಾಯಿತು, ದುರಂತದಲ್ಲಿ ಕೊನೆ ಆಯಿತು ಅಂತಕ್ಕಂಥ ಅಂಶದಲ್ಲಿ ತಿಳಿಸ್ತಾ ಹೋಗ್ತಾರೆ. ಅರ್ಥ ಆಗುತ್ತಪ್ಪ. ಹೀಗೆ ಇದಾದ ನಂತರದಲ್ಲಿ ಲೇಖಕಿಯವರು ಏನು ಮಾಡ್ತಾ ಹೋಗ್ತಾರೆ ಅಂದರೆ, ಅದೃಷ್ಟ ದುರಾದೃಷ್ಟ ಅಂತಕ್ಕಂಥ ಅಂಶಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಯಾವುದಪ್ಪ ಅದೃಷ್ಟ, ಯಾವುದಪ್ಪ ದುರಾದೃಷ್ಟ ಅಂತ ನಾವು ಯೋಚನೆ ಮಾಡಿದಾಗ, ಆ ಪ್ರಶ್ನೆ ಬಂದು ನೋಡಿದಾಗ ಉತ್ತರ ಸಿಗ್ತಾ ಹೋಗುತ್ತೆ. ನೋಡಿ, ಮೊದಲಿಗೆ ಅದೃಷ್ಟ ಅಂದರೆ ಯಾವುದು ಅಂತ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಲೇಖಕಿಯರು ಹೇಳ್ತಾರೆ, ಅವರ ಕಾರ್ಖಾನೆಗೆ ಹೋಗ್ತಕ್ಕಂಥ ಒಂದು ಆ ರಸ್ತೆಯಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಅಪಘಾತ ಆಗಿತ್ತು. ಹೇಗೆ ಅಪಘಾತ ಆಗಿತ್ತು ಅಂತಂದರೆ, ತುಂಬ ವೇಗವಾಗಿ ಹೋಗ್ತಿರ್ತಕ್ಕಂಥ ಕಾರು ಆಕ್ಸಿಡೆಂಟ್ ಆಗಿ ಹಿಂಬದಿ ಮುಂಬದಿ ಎಲ್ಲ ಸಹ ಜಜ್ಜು ಹೋಗ್ಬಿಟ್ಟಿದ್ದಂತೆ. ಆ ಜಜ್ಜು ಹೋಗಿರ್ತಕ್ಕಂಥ ಕಾರನ್ನ ನೋಡಿದ್ರೆ ಯಾರೂ ಸಹ ಅದನ್ನು ಬದುಕಿ ಅದರಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಸಹ ಬದುಕಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರಂತೆ. ಆ ಅಂದ್ಕೊಂಡಿರ್ತಕ್ಕಂಥದ್ದನ್ನು ಏನಾಯಿತು ಅಂದರೆ, ಮಾರನೇ ದಿನ ಬೆಳಗ್ಗೆ ಪತ್ರಿಕೆಯಲ್ಲಿ ಆ ಸುದ್ದಿ ಆಗಿತ್ತು. ಏನಪ್ಪ ಸುದ್ದಿ ಅಂತಂದರೆ, ಆ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು, ಆ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಜೀವನದೊಂದಿಗೆ ಬಚಾವಾಗಿದ್ದಾನೆ. ಇದು ಅದೃಷ್ಟ. ಕೆಲವೊಂದ್ಸರಿ ಇಂಥ ಅದೃಷ್ಟದ ಘಟನೆಗಳು ನಡೀತಾ ಹೋಗ್ತವೆ. ಆದರೆ ಇನ್ನೊಂದು ಉದಾಹರಣೆ ಹೇಳ್ತಾ ಹೋಗ್ತಾರೆ. ಲೇಖಕಿಯವರ ನೆಂಟರು ಹುಡುಗನೇ ಚಾಮರಾಜಪೇಟೆಯಲ್ಲಿ ಈ ಫುಟ್ಪಾತ್ ಮೇಲೆ ಅಂದರೆ ಪಾದಚಾರಿ ನಡೀತಕ್ಕಂಥ ಒಂದು ಸಂಚಾರದಲ್ಲಿ ನಡಿಬೇಕಾದ್ರೆ ಏನು ಮಾಡ್ತಾ ಹೋಗ್ತಾನೆ, ನಡ್ಕೊಂಡು ಬರ್ತಾ ಇದ್ದಂತೆ ನಿಯಂತ್ರಣ ತಪ್ಪಿ ಬಂದಿರತಕ್ಕಂಥ ಲಾರಿ ಸುಮ್ಮನೆ ಹಾಗೆ ತಾಗಿದೆ. ಅವನಿಗೆ ತಾಗಿದ ತಕ್ಷಣ ಕೆಳಗಡೆ ಬಿದ್ದಿರತಕ್ಕಂಥವನು ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಇದು ಏನಾಗ್ತಾ ಹೋಗುತ್ತೆ, ದುರಾದೃಷ್ಟ. ಆದರೆ ಎಲ್ಲ ಸಂದರ್ಭದಲ್ಲೂ ಅದೃಷ್ಟ ದುರಾದೃಷ್ಟಗಳು ನಮ್ಮ ಜೊತೆಯಲ್ಲಿ ಇರ್ತವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅದೃಷ್ಟ ಆಗ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ದುರಾದೃಷ್ಟ ಆಗ್ತಾ ಹೋಗ್ಬೋದು. ಹಾಗಾಗಿ ನಾವು ಅದೃಷ್ಟವನ್ನೇ ನಾವೇನಾದ್ರು ನಂಬಿಕೊಂಡು ಅವಲಂಬಿಸಿ ಜೀವನ ನಡೆಸಕ್ಕೆ ಹೋಗಿದ್ದೀವಿ ಅಂತಂದರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಬರೋಕ್ಕೆ ಸಾಧ್ಯ ಆಗಲ್ಲ. ನಾವೇನಾಗ್ತಾ ಹೋಗ್ತೀವಿ, ಜೂಜುಕೋರರು ಆಗಬೇಕಾಗಿ ಬರುತ್ತೆ ಅಂತಕ್ಕಂಥ ಒಂದು ಅಂಶಗಳನ್ನು ನೇಮಿಚಂದ್ರ ಅವರು ಈ ಉದಾಹರಣೆಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ಇದಲ್ಲದಿರಂಗೆ ಇನ್ನು ಇಬ್ಬರು ಹೆಣ್ಣು ಮಕ್ಕಳ ಒಂದು ಉದಾಹರಣೆಗಳನ್ನು ಸಹ ನಮ್ಮಲ್ಲಿ ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಯಾರಪ್ಪ ಅಂತಂದರೆ, ಲೇವಿಯಾ ಅಂತಕ್ಕಂಥ ಒಂದು ಹೆಣ್ಣು ಮಗಳ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಅವರ ಜೀವನದಲ್ಲಿ ಸಮಸ್ಯೆಗಳು ಹೇಗಿದ್ವು, ಅವರು ಯಾವ ಆಯ್ಕೆಗಳನ್ನು ತಗೊಂಡ್ರು, ಅನಂತರದಲ್ಲಿ ಆಯ್ಕೆಗಳಿಂದ ಅವರು ಹೇಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಬಂದರು ಅಂತಕ್ಕಂಥದ್ದು ನಮ್ಮಲ್ಲಿ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಈ ಲೇವಿಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಲೇವಿ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಕನ್ನಡ ನಾಡಿನ ಒಂದು ಹೆಣ್ಣು ಮಗಳಾಗಿರ್ತಾರೆ. ಆ ಕನ್ನಡ ನಾಡಿನ ಹೆಣ್ಣು ಮಗಳು ಏನಾಗ್ತದೆ ಅಂತಂದರೆ, SLC ಒಂದು ಮನೆಯಲ್ಲಿ ಓದಿಸಿದ್ದಾರೆ. ಆ ನಂತರದಲ್ಲಿ ಮದುವೆಯನ್ನು ಮಾಡಿ ಮುಂಬೈಗೆ ಕಳಿಸ್ಬಿಟ್ಟಿದ್ದಾರೆ. ಆ ಮುಂಬೈಗೆ ಹೋದ ನಂತರದಲ್ಲಿ 3 ಜನ ಮಕ್ಕಳಾಗಿದ್ದಾರೆ. ಆಕೆಗೆ 3 ಜನ ಮಕ್ಕಳಾಗಿರೋ ಜೊತೆಗೆ ಆ ಗಂಡ ತುಂಬ ಕುಡುಕ, ದಿನ ಕುಡಿದು ಬಂದು ಹೆಂಡತಿಯನ್ನು
ಎಗ್ಗ ಮಗ್ಗ ಹೊಡೆದು ಚಚ್ಚಿ ಹಿಂಸೆಯನ್ನು ಮಾಡ್ತಾ ಇರ್ತಾನೆ. ಆ ಹಿಂಸೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಆ ಹೆಣ್ಣು ಒಂದು ಓದು ಆಯ್ಕೆಯಲ್ಲಿ ಓದಿನ ಆಯ್ಕೆ ಇಲಾಖೆಯಲ್ಲಿ, ಜೊತೆಗೆ ಹಣದ ಸಹಾಯ ಇಲ್ಲ, ತವರು ಮನೆಯ ಒಂದು ಬೆಂಬಲ ಇಲ್ಲ, ನನ್ಗೆ ಯಾರೂ ಇಲ್ಲ ಅಂತ ಕೈ ಕಟ್ಟಿ ಕೂರ್ಲಿಲ್ಲ ಹೆಣ್ಣು ಏನು ಮಾಡ್ತಾ ಹೋಗ್ತಾಳೆ ಅಂತಂದರೆ ಆ 3 ಜನ ಮಕ್ಕಳನ್ನ ಇಟ್ಕೊಂಡು ಹೊಡೆದು ಹಿಂಸೆ ಕೊಡ್ತಕ್ಕಂಥ ಗಂಡನ ಇಟ್ಕೊಂಡು ಏನು ಮಾಡ್ತಾ ಹೋಗ್ತಾಳೆ, ಓದು ಆಯ್ಕೆ ಸುಮಾರು 40 ವರ್ಷ ವಯಸ್ಸಾಗಿರ್ತಂಥ ಆಕೆಗೆ. ಆ 40 ವರ್ಷ ವಯಸ್ಸಲ್ಲೂ ಸಹ ಆಕೆ ಏನು ಮಾಡ್ತಾ ಹೋಗ್ತಾಳೆ ಅಂತಂದರೆ ಓದುವ ಆಯ್ಕೆಯನ್ನು ತಗೊಳ್ತಾಳೆ. ಯಾವ ವಿಷಯವನ್ನು ಓದುವ ಆಯ್ಕೆ ತಗೊಳ್ಳೋದು ಅಂತಂದರೆ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ಕಾನೂನು ವಿಧಿಗಳನ್ನು ತಗೊಳ್ತಕ್ಕಂಥದ್ದು. ಅಂದರೆ LLBಯನ್ನು ತಗೊಂಡು ಪಾಸ್ ಮಾಡಿಕೊಂಡು ಆಮೇಲೆ LLMನ್ನು ತಗೊಂಡು ಸಹ ಪಾಸ್ ಮಾಡಿಕೊಂಡು ಮುಂಬೈಯಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ನ್ಯಾಯವಾದಿ ಅಂತಕ್ಕಂಥ ಒಂದು ಹೆಸರನ್ನು ಸಹ ಅವರು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನೋಡಿ, ಅವ್ರಿಗೂ ಸಹ ಆಯ್ಕೆ ಇದೆ. ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಅಂತಂದರೆ 3 ಜನ ಮಕ್ಕಳಾಗ್ಬಿಟ್ಟಿದ್ದಾರೆ, ಇನ್ನು ಗಂಡನ ಬಿಟ್ಟು ಬೇರೆ ನನಗೆ ದಾರಿ ಇಲ್ಲ, ತವ್ರ ಮನೆ ಸಂಪತ್ತಿಲ್ಲ, ವಿದ್ಯೆಯೇ ಇಲ್ಲ ಅಂತ ಕೈ ಕಟ್ಟಿ ಕೂರೋ ಬದಲು ಓದೋ ಆಯ್ಕೆಯನ್ನು ತಗೊಂಡಿದ್ದಾರೆ. ಆ ಓದೋ ಆಯ್ಕೆಯನ್ನು ತಗೊಂಡಿರೋದಕ್ಕೆ ಇವತ್ತು ಪ್ರತಿಷ್ಠಿತವಾಗಿರ್ತಕ್ಕಂಥ ನ್ಯಾಯವಾದಿ ಅಂತಕ್ಕಂಥ ಒಂದು ಹೆಸರನ್ನು ಸಹ ಅವರು ತಗೊಂಡಿದ್ದಾರೆ ಅಂತಕ್ಕಂಥ ಒಂದು ಉದಾಹರಣೆ ನಮ್ಮಲ್ಲಿ ಸಿಗ್ತಾ ಹೋಗ್ತಾರೆ. ಅದು ನಮಗೆ ಆಯ್ಕೆ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಇನ್ನೊಂದು ಹೆಣ್ಣು ಮಗುವಿನ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಯಾವುದಪ್ಪ ಹೆಣ್ಣು ಮಗುವಿನ ಉದಾಹರಣೆ ಅಂತಂದರೆ ನಿಶಾ ಶರ್ಮಾ ಅಂತಕ್ಕಂಥ ಒಂದು ಹೆಣ್ಣು. ಆ ನಿಶಾ ಶರ್ಮಾ ಅಂತಕ್ಕಂಥ ಒಂದು ಹೆಣ್ಣು ಯಾರು ಅಂತಂದರೆ ಉದ್ಯೋಗವನ್ನು ಇಂಜಿನಿಯರಿಂಗನ್ನು ಓದ್ಕೊಂಡು ಉದ್ಯೋಗದಲ್ಲಿದ್ದಾಳೆ. ಆ ಉದ್ಯೋಗದಲ್ಲಿ ಇರ್ತಕ್ಕಂಥ ಆ ಹೆಣ್ಣು ಏನು ಮಾಡ್ತಾ ಇದ್ದು ಅಂತಂದರೆ ಮನೆಯಲ್ಲಿ ದೊಡ್ಡವರು ತೋರಿಸಿರ್ತಕ್ಕಂಥ ಒಂದು ಹುಡುಗನನ್ನು ಒಪ್ಕೊಂಡು ಆ ಹುಡುಗ ಅಸಾಧ್ಯವಾಗಿರ್ತಕ್ಕಂಥ ಆಸೆ ಹುಡುಗ ಅಂದರೆ ದುರಾಸೆ ಅವನಿಗೆ. ಎಷ್ಟು ದುರಾಸೆ ಅಂತಂದರೆ ಅವ್ರು ಕೊಡ್ತಕ್ಕಂಥ ಎಲ್ಲ ವರದಕ್ಷಿಣೆ ಜೊತೆಗೆ 2 ಇಡಬೇಕು, ನನಗೆ ವಾಷಿಂಗ್ ಮಿಷಿನ್ ಇಡಬೇಕು, ಫ್ರಿಡ್ಜ್ ಇಡಬೇಕು, TV ಇಡಬೇಕು, ಗಾಡಿ ಇಡಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡಿ ಏನು ಬೇಡಿಕೆಗಳನ್ನು ಇಟ್ಟು ಇಸ್ಕೊಂಡು ಆ ನಂತರದಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಮದುವೆ ದಿನ ಹತ್ರ ಬಂದಿದೆ, ಇನ್ನೇನು ಮದುವೆ ದಿನ ತಾಳಿ ಕಟ್ಟಬೇಕು. ಆ ತಾಳಿ ಕಟ್ಟೋ ಸಂದರ್ಭದಲ್ಲಿ ಅವನು ಇನ್ನೂ ವರದಕ್ಷಿಣೆ ಬೇಕು ಅಂತ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗ್ತಾನೆ, ಬೇಡಿಕೆಗಳನ್ನ ಇಡ್ತಾನೆ. ಏನು ಆ ಬೇಡಿಕೆಗಳು ಅಂತಂದರೆ ನನಗೆ ಇನ್ನೂ ಹಣ ಬೇಕು ಅಂತ ಹೇಳಿ ಇನ್ನೇನು ತಾಳಿ ಕಟ್ಟಬೇಕು, ಆ ತಾಳಿ ಕಟ್ಟೋ ಕ್ಷಣದಲ್ಲಿ ನನಗೆ ಇನ್ನೂ ಹಣ ಕೊಟ್ಟರೆ ನಾನು ತಾಳಿ ಕಟ್ತೀನಿ, ಇಲ್ಲಾಂದರೆ ನಾನು ತಾಳಿಯನ್ನು ಕಟ್ಟಲ್ಲ ಅಂತ ಕೊಡ್ತಾನೆ. ತಕ್ಷಣ ನಿಶಾ ಶರ್ಮಾಗೆ ಒಂದು ಆಲೋಚನೆ ಬರುತ್ತೆ, ಇಂಥ ಆಸೆ ಬೇಕು ಗಂಡನ ಜೊತೆಗೆ ನಾನು ಮದುವೆ ಆಗಿದ್ದೀನಿ ಅಂತಂದರೆ ಜೀವನ ಸುಗಮವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆ ಇನ್ನೇನು ತಾಳಿ ಕಟ್ಟೋ ಸಂದರ್ಭದಲ್ಲಿ ಆ ಏನು ಗಲಾಟೆ ನಡೀತಾ ಇದೆಯೋ ತಕ್ಷಣವೇ ನಾನು ನಿನ್ನನ್ನು ಮದುವೆ ಆಗಲ್ಲ, ನೀನು ನನ್ನ ಮದುವೆ ಆಗೋದಲ್ಲ, ನಾನೇ ನಿನ್ನನ್ನು ಮದುವೆ ಆಗೋದಿಲ್ಲಪ್ಪ ಅಂತ ಹೇಳಿ ಆ ಆಸೆ ಮನೆಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮದುವೆ ಆಗೋಗ್ಬಿಡ್ತಾಯಿತ್ತು. ಆ ಕ್ಷಣದಲ್ಲಿ ಸಹಿ ಮಾಡ್ತಾ ಹೋಗ್ತಾಳೆ, ಹೊರಗಡೆಗೆ ಬಂದ್ಬಿಡ್ತಾಳೆ, ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೊರಗಡೆ ಬಂದು ಒಂದು ಸ್ವಲ್ಪ ದಿನ ಆಗುತ್ತೆ. ಅಂದರೆ ಕೆಲವೊಂದು 2 ವರ್ಷ ನಂತರದಲ್ಲಿ ಒಳ್ಳೆ ಹುಡುಗ ಸಿಗ್ತಾನೆ, ವರದಕ್ಷಿಣೆ ಕೇಳಿದಿರಂಗೆ ಇರತಕ್ಕಂಥ ಹುಡುಗ ಸಿಕ್ಕಿ ಮದುವೆಯಾಗಿ ಅವಳ ಜೀವನ ಏನಾಗ್ತಾ ಹೋಗುತ್ತೆ, ಸುಗಮವಾಗಿ ಇರುತ್ತೆ ಅಂತಕ್ಕಂಥ ಅಂಶಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂತಂದರೆ ಎಂಥ ಕ್ಲಿಷ್ಟ ಪರಿಸ್ಥಿತಿ, ಯಾವುದು ಕ್ಲಿಷ್ಟ ಪರಿಸ್ಥಿತಿ ಇದೆ ಅಂತಂದರೆ ಹಸೆ ಮನೆಯಲ್ಲಿ ಇನ್ನೇನು 2-3 ನಿಮಿಷದಲ್ಲಿ ಮದುವೆ ಆಗಬೇಕು ಅಂಥ ಸಂದರ್ಭದಲ್ಲಿ ಸಹಿ ಮಾಡ್ತಾ ಹೋಗ್ತಾಳೆ. ಆಕೆ ಆಯ್ಕೆಗಳನ್ನು ತಗೊಂಡು ಅವಳ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದಾಳೆ ಅಂತಕ್ಕಂಥ ಅಂಶಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇವಿಷ್ಟು ಈ ನೇಮಿಚಂದ್ರ ಅವರು ಬರೆದಿರ್ತಕ್ಕಂಥ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂಥ ಒಂದು ಲೇಖನದಲ್ಲಿ ನಮಗೆ ತಿಳಿಸ್ಬರ್ತಕ್ಕಂಥ ಒಂದು ಅಂಶಗಳು. ಇನ್ನು ಕೆಲವು ಆಯ್ಕೆಗಳು ಎಂತೆಂಥ ಆಯ್ಕೆಗಳು ನಮಗೆ ಇದಾವೆ ಅಂತಕ್ಕಂಥದ್ದಲ್ಲಿ ತಿಳಿಸ್ತಾ ಹೋಗ್ತಾರೆ. ಬದುಕು ನಮಗೆ ಎಲ್ಲ ಸಂದರ್ಭದಲ್ಲೂ ಅದೃಷ್ಟಗಳನ್ನು ಕೊಡದೇ ಇದ್ರೂ ಸಾವಿರಾರು ಮಾರ್ಗಗಳನ್ನು, ಸಾವಿರಾರು ಆಯ್ಕೆಗಳು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಯಾವ್ಯಾವ ಆಯ್ಕೆಗಳಿದಾವೆ ಅಂತಂದರೆ ಜರ್ದ ಜಗಿದೆ ಇರ್ತಕ್ಕಂಥ ಆಯ್ಕೆ ಇದೆ, ಬೀಡಿ ಸಿಗರೇಟನ್ನ ಸೇರದೇ ಇರತಕ್ಕಂಥ ಆಯ್ಕೆ ಇದೆ, ಲೈಂಗಿಕ ಚಟಕ್ಕೆ ಬೀಳದೇ ಇರತಕ್ಕಂಥ ಆಯ್ಕೆ ಇದೆ, ವರದಕ್ಷಿಣೆ ಪಡೆಯದೇ ಇರತಕ್ಕಂಥ ಹುಡುಗನ ಮದುವೆ ಆಗ್ತಕ್ಕಂಥ ಆಯ್ಕೆ ಇದೆ, ಅಕಸ್ಮಾತ್ ವರದಕ್ಷಿಣೆ ತಗೊಳ್ಳದೇ ಇರತಕ್ಕಂಥ ಹುಡುಗ ಸಿಗಲೇ ಇಲ್ಲ ಅಂತಂದರೆ ಮದುವೆನೇ ಆಗದಿರಂಗೆ ನಾವು ಜೀವನವನ್ನು ಸಾಗಿಸಬಹುದು ಅಂತಕ್ಕಂಥ ಆಯ್ಕೆಯನ್ನು ಸಹ ನಮ್ಮಲ್ಲಿ ಇದೆ. 100 ಆಯ್ಕೆಗಳನ್ನು ಮುಂದೆ ಹಾಸಿದೆ, ನಾವು ಎದ್ದು ನಡೀಬೇಕಷ್ಟೇ ಅಂತಕ್ಕಂಥ ಒಂದು ಅಂಶಗಳನ್ನು ನೇಮಿಚಂದ್ರ ಅವರು ನಮಗೆ ಈ ಲೇಖನದ ಮೂಲಕ ತುಂಬ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅಂದ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಸಹ ನಾನು ಹೇಳಿದ ಅಂಶ ನಿಮಗೆ ತಲುಪಿರುತ್ತೆ, ಗೊತ್ತಾಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ಲೇಖನವನ್ನು ಮುಕ್ತಾಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ.